ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕುಡ್ಲ ದಕ್ಷಿಣ ವಲಯ ಮೊಕಲ್ನ ಒಟ್ಟು ಸೇರಿಗಿಡು ಇಸ್ಲಾಹಿ ಆಂಗ್ಲ ಮಾಧ್ಯಮ ಶಾಲೆ ಉಳ್ಳಾಲ ಇಂದೆತ ಮುತಾಲಿಕಿಡು ಉಳ್ಳಾಲ ಹೋಬಳಿ ಮಟ್ಟದ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲಾ ವಿಭಾಗದ 14 ಬೊಕ್ಕ 17 ವಯೋಮಿತಿದ ಬಾಲಕ ಬಾಲಕಿಯರನ ಕ್ರೀಡಾಕೂಟ 2025 ಕುಡ್ಲ ಮಂಗಳ ಕ್ರೀಡಾಂಗಣ ಬುಧವಾರ ನಡೆತಲು. ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಎ.ಪಿ. ಜ್ಞಾನೇಶ್ ಸರ್ ಇವರು
ರಾಷ್ಟ್ರಕ್ಕೆ ಕೀರ್ತಿಯನ್ನು ತರುವಂತಾಗಲಿ ಎನ್ನುವ ಒಂದು ಸದುದ್ದೇಶದಿಂದ ಬಲೂನ್ ಅನ್ನ ಎತ್ತರಕ್ಕೆ ಹಾರಿಸುತ್ತಿದ್ದಾರೆ. ಮಕ್ಕಳ ಆಶೆ ಮತ್ತು ಗುರಿಗಳು ಕೂಡ ಆಗಸ್ಟ್ ಮಕ್ಕಳ ಜೋರಾದ ಚಪ್ಪಾಳೆಯಲ್ಲಿ ಸರ್ ಧ್ವಜ ಹಾರಿಸಿ ಸರ್ ಈಚೆ ಸರ್ ಅಬ್ದುಲ್ ರಜಾಕ್ ಸರ್. ಧನ್ಯವಾದಗಳು. 2025-26ನೇ ಸಾಲಿನ ಉಳ್ಳಾಲ ಹೋಬಳಿ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಬಾಲಕ ಬಾಲಕಿಯರ ಕ್ರೀಡಾಕೂಟದ ಸಭಾ ಕಾರ್ಯಕ್ರಮಕ್ಕಾಗಿ ಎಲ್ಲ ಅತಿಥಿ ಮಹೋದಯರನ್ನ ಗೌರವಪೂರ್ವಕವಾಗಿ ವೇದಿಕೆಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಇವತ್ತಿನ ಈ ಒಂದು ಸಭಾ ಕಾರ್ಯಕ್ರಮದ ಕಾರ್ಯಕ್ರಮ ನಿರೂಪಣೆಯನ್ನು ಮಾಡಲಿಕ್ಕಿದ್ದಾರೆ ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ಮೋಹನ್ ಶಿರ್ಲಾಲ್ ಇವರು. ಓವರ್ ಟು ಮೋಹನ್ ಶಿರ್ಲಾಲ್. CRP ಉಳ್ಳಾಲ ಕ್ಲಸ್ಟರ್ ಶ್ರೀಯುತ ಅಬ್ದುಲ್ ಲತೀಫ್ ಟ್ರಸ್ಟಿಗಳು ಇಸ್ಲಾಹಿ ಎಜುಕೇಷನ್ ಟ್ರಸ್ಟ್, ಇಬ್ರಾಹಿಂ ಶೌಷಾದ್ ಟ್ರಸ್ಟಿ ಇಸ್ಲಾಂ ಎಜುಕೇಷನ್ ಟ್ರಸ್ಟ್ ಉಳ್ಳಾಲ, ಶ್ರೀಮತಿ ಆಯಿಷಾ ಸಬೀನಾ ಆಡಳಿತಾಧಿಕಾರಿಗಳು ಇಸ್ಲಾಹಿ ವಿದ್ಯಾಸಂಸ್ಥೆ ಉಳ್ಳಾಲ, ಶ್ರೀಮತಿ ಗೀತಾ CRP ಪಿಲಾರ್ ಕ್ಲಸ್ಟರ್, ಶ್ರೀಮತಿ ರೇಹನಾ CRP ಕೊನಜೆಪದವು ಹಾಗೆ ಮುನ್ನೂರು ಕ್ಲಸ್ಟರ್, ಶ್ರೀಯುತ ರಾಜೀವ್ ನಾಯಕ್ ಪ್ರೌಢಶಾಲಾ ವಿಭಾಗದ ನೋಡಲಾಧಿಕಾರಿಗಳು ತಾವು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀಯುತ ರಾಧಾಕೃಷ್ಣಯ್ಯವರು ಪ್ರಾಥಮಿಕ ಶಾಲಾ ನೋಡಲಾಧಿಕಾರಿಗಳು ಕೂಡ ವೇದಿಕೆಗೆ ಬರಬೇಕು. ಶ್ರೀಯುತ ಪುರುಷೋತ್ತಮ್ ಪ್ರಾಥಮಿಕ ವಿಭಾಗದ ತಾವು ಕೂಡ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಡ್ತಿದ್ದೇವೆ. ಕಾರ್ಯಕ್ರಮವನ್ನು ಆರಂಭಿಸಬೇಕಂತ ವಿನಂತಿಸ್ತಿದ್ದೇನೆ. ಇಸ್ಲಾಹಿ ಸಂಸ್ಥೆಯ 9 ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳು ಪ್ರಾರ್ಥನೆಯನ್ನು ನಿರ್ವಹಿಸಿಕೊಡ್ಬೇಕಾದ ವಿನಂತಿಸ್ತಿದ್ದೇನೆ. जिंदगी शम्म की सूरत ओ खुदाया मेरी, जिंदगी शम्म की सूरत ओ खुदाया मेरी, लबे आती है दुआ बन के तमन्ना मेरी, हो मेरे दम से यूं ही मेरे वतन की जीनत, हो मेरे दम से यूं ही मेरे वतन की जीनत, जिस तरह फूल से होती है चमन की जीनत, जिस तरह फूल से होती है चमन की जीनत, जिंदगी हो मेरी परवान की सूरत या रब, जिंदगी हो मेरी परवान की सूरत या रब, इल्म की शम्म से हो मुझको मोहब्बत या रब, इल्म की शम्म से हो मुझको मोहब्बत या रब, हो मेरा काम गरीबों की हिमायत करना, हो मेरा काम गरीबों की हिमायत करना, दर्दमंदों से ज़ईफ़ों से मोहब्बत करना, दर्दमंदों से ज़ईफ़ों से मोहब्बत करना, मेरे अल्लाह बुराई से बचाना मुझको, मेरे अल्लाह बुराई से बचाना मुझको, नेक जो राह उस राह पे चलाना मुझको, मेरे अल्लाह बुराई से बचाना मुझको, नेक जो राह उस राह पे चलाना मुझको, मेरे अल्लाह बुराई से बचाना मुझे। भारत जननी तनुजाते जय हे कर्नाटक माते, जय सुंदर नदी वनगल नाडे, जय हे रस ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಲ ವೇದದ ಘೋಷ
ಸಂತೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಗಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ. ಜೈ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಗಂಗರ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜೈನರು ಜ್ಞಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ಆರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಜೈ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿವನಗರ ನಾಡೆ. ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ. ಪ್ರಾರ್ಥನೆಯನ್ನು ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಹಾಗೆಯೇ ಅಲ್ಲಿ ಕೂತ್ಕೊಳ್ಳಿ. ಒಂದು 5 ನಿಮಿಷ ಮತ್ತೆ ನಿಮ್ಮನ್ನು ನಾವು ಕರಿತೇವೆ. ಅಲ್ಲಿ ಕೂತ್ಕೊಳ್ಳಿ, ಅಲ್ಲಿ ಹಾಗೆಯೇ ನಾವು ಸೂಚನೆ ಕೊಟ್ಟ ಮೇಲೆ ತಾವು ಅಲ್ಲಿ ತೆರಳಬೇಕು. ದಯವಿಟ್ಟು ತಾವು ಗಮನಿಸಬೇಕು. ಸ್ವಲ್ಪ ಬಿಸಿಲಿನ ತಾಪ ಜಾಸ್ತಿ ಇದೆ. ನಾವು ಕಾರ್ಯಕ್ರಮವನ್ನು ಕೂಡ ಒಂದು 10 ನಿಮಿಷದಲ್ಲಿ ಮುಗಿಸುವಂಥ ನಾವು ಒಂದು ಕಾರ್ಯಕ್ರಮ ಹಾಕ್ಕೊಂಡಿದೆ. ಹಾಗಾಗಿ ತಾವು ಸಹಕರಿಸಬೇಕಾಗಿ ವಿನಂತಿಸ್ತಿದ್ದೇವೆ. ಬಂದಿರುವಂಥ ಅತಿಥಿಗಳನ್ನು ನಮ್ಮೆಲ್ಲರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಂತ ವಿನಂತಿಸ್ತಿದ್ದೇನೆ. ಶ್ರೀಯುತ ಮೊಹಮ್ಮದ್ ಮುನೀಸ್ ಅಸಹನ್, ಇಂಗ್ಲಿಷ್ ಭಾಷಾ ಶಿಕ್ಷಕರು, ಇಸ್ಲಾಹಿ ಆಂಗ್ಲ ಮಾಧ್ಯಮ ಶಾಲೆ, ಉಳ್ಳಾಲ. ಅಸ್ಸಲಾಮು ಅಲೈಕುಂ. ಆ ದೇವನ ಶಾಂತಿ ಹಾಗೂ ಕರುಣೆ ನಮ್ಮೆಲ್ಲರ ಮೇಲೆ ಸದಾ ವರ್ಷಿಸಲಿ. ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ಎಲ್ಲ ಕ್ರೀಡಾ ಪ್ರೇಮಿಗಳಿಗೂ ಕ್ರೀಡಾಪಟುಗಳಿಗೂ ಕ್ರೀಡೋತ್ಸವದ ಶುಭಾಶಯಗಳು. ಶಾಲಾ ಶಿಕ್ಷಣ ಇಲಾಖೆ ಮತ್ತು ಇಸ್ಲಾಹಿ ಆಂಗ್ಲ ಮಾಧ್ಯಮ ಶಾಲೆ ಉಳ್ಳಾಲ ಇದರ ಜಂಟಿ ಆಶ್ರಯದಲ್ಲಿ ಉಳ್ಳಾಲ ಹೋಬಳಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ 14 ಮತ್ತು 17ರ ವಯೋಮಾನದ ಬಾಲಕ ಬಾಲಕಿಯರ 2025-26ನೇ ಸಾಲಿನ ಕ್ರೀಡಾಕೂಟದ ಉದ್ಘಾಟನೆ ಸಮಾರಂಭದಲ್ಲಿ ತಾವೆಲ್ಲರೂ ಬಂದು ಸೇರಿದ್ದೀರಾ. ಮಕ್ಕಳ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಸಾಮಾನ್ಯವಾಗಿ ಜನಸಾಮಾನ್ಯರೆಡೆಯಲ್ಲಿ ಕೇಳಿಬರೋ ಆಡು ಮಾತೊಂದಿದೆ. ಆಟಕ್ಕಿದ್ದಾನೆ, ಊಟಕ್ಕಿದ್ದಾನೆ, ಆದರೆ ಪಾಠಕ್ಕಿಲ್ಲ. ಇದು ಹಳೆ ಗಾದೆ ಮಾತು ಹಾಗೂ ಅವಧಿ ಮೀರಿದ ಔಷಧಿಯಾಗಿದೆ. ಇಂದು ವಿದ್ಯಾರ್ಥಿಗಳು ಕೇವಲ ಪಾಠಗಳಲ್ಲಿ ಮಾತ್ರ ತಲ್ಲೀನರಾಗಿರುತ್ತಾರೆ. ಮಕ್ಕಳು ಬರೀ ಪುಸ್ತಕದ ಬದನೆಕಾಯಿಯಾಗಿ ಮಾರ್ಪಡುತ್ತಿದ್ದಾರೆ. ಅಂತಹ ವಿದ್ಯಾರ್ಥಿಗಳಿಂದ ಸಮಾಜಕ್ಕೆ ಯಾವುದೇ ಪ್ರಯೋಜನವಾಗದು. ಮಕ್ಕಳು ಆಟ ಪಾಠಗಳೆರಡರಲ್ಲೂ ತೊಡಗಿಕೊಳ್ಳಬೇಕು. ಜನಸೇವೆಯಲ್ಲಿ, ಸಮಾಜ ಸೇವೆಯಲ್ಲಿ ತೊಡಗಿಕೊಂಡರೆ ಭವಿಷ್ಯದ ನಾಯಕರಲ್ಲಿರಬೇಕಾದ ಯೋಗ್ಯತೆ, ದೇಶವನ್ನಾಳಬೇಕಾದ ಚಾಣಚಕ್ಯತೆ ಅವೆಲ್ಲವೂ ವಿದ್ಯಾರ್ಥಿಗಳಲ್ಲಿ ಮೇಲೇರಿಸುತ್ತದೆ. ನಾನೀಗ ನನ್ನ ಕರ್ತವ್ಯಕ್ಕೆ ಮರಳುತ್ತೀನಿ. ನಮ್ಮೊಂದಿಗೆ ಬಂದು ಸೇರಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳನ್ನು ಸ್ವಾಗತಿಸುವುದು ನನ್ನ ಇಂದಿನ ಕರ್ತವ್ಯ. ಮೊದಲಿಗೆ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ MP ಜ್ಞಾನೇಶ್ ಸರ್ ಇವರನ್ನು ನಾನು ಬಹಳ ಗೌರವಾದರದೊಂದಿಗೆ ಸ್ವಾಗತಿಸ್ತೀನಿ. ಅದೇ ರೀತಿ ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಶ್ರೀಮತಿ ಲಿಲ್ಲಿ ಪಾಯಸ್ ಮೇಡಮ್ ಇವರನ್ನು ನಾನು ಗೌರವಾದರದೊಂದಿಗೆ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಇಸ್ಲಾಹಿ ಎಜುಕೇಷನಲ್ ಟ್ರಸ್ಟ್ನ ಅಧ್ಯಕ್ಷರಾದ ಜನಾಬ್ ಅಬ್ದುಲ್ ರಜಾಕ್ ಸರ್ ನಿಮ್ಮನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಇಸ್ಲಾಹಿ ಎಜುಕೇಷನಲ್ ಟ್ರಸ್ಟ್ನ ಕಾರ್ಯದರ್ಶಿ ಹಾಗೂ ನಿವೃತ್ತ ಶಿಕ್ಷಕರಾದ ಜನಾಬ್ ಅಹ್ಮದ್ ಮಾಸ್ಟರ್ ನಿಮ್ಮನ್ನು ನಾನು ಬಹಳ ಅಕ್ಕರೆಯಿಂದ ಸ್ವಾಗತಿಸ್ತೀನಿ. ಉಳ್ಳಾಲ ವಲಯದ ಸಮೂಹ ಸಂಪನ್ಮೂಲ ವ್ಯಕ್ತಿ CRP ಮೋಹನ್ ಸರ್ ತಮ್ಮನ್ನು ನಾನು ಬಹಳ ಗೌರವದಿಂದ ಸ್ವಾಗತಿಸ್ತೀನಿ. ಮುನ್ನೂರು ಮತ್ತು ಕೊಣಾಜೆ ವಲಯದ CRP ರೈಹಾನಾ ಮೇಡಮ್ ಇವರನ್ನು ನಾನು ಸ್ವಾಗತಿಸ್ತೀನಿ. ಪಿಲಾರ್ ವಲಯದ CRP ಗೀತಾ ಮೇಡಮ್ ಅವರನ್ನು ನಾನು ಬಹಳ ಗೌರವದಿಂದ ಸ್ವಾಗತಿಸ್ತೀನಿ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕರ ಸಂಘದ ರಾಜ್ಯ ಕಾರ್ಯದರ್ಶಿ ನಮ್ಮದೇ ಹರೇಕಳದ ಶ್ರೀ ತ್ಯಾಗಂ ಸರ್ ಹರೇಕಳ ನಿಮ್ಮನ್ನು ಕೂಡ ನಾನು ಸ್ವಾಗತಿಸ್ತೀನಿ. ದೈಹಿಕ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ವಲಯದ ಪ್ರಧಾನ ಕಾರ್ಯದರ್ಶಿ ಶ್ರೀ ಮೋಹನ್ ಶಿರ್ಲಾಲ್ ಸರ್ ನಿಮ್ಮನ್ನು ನಾನು ಸ್ವಾಗತಿಸ್ತೀನಿ.
ಪ್ರೌಢಶಾಲಾ ನೋಡಲ್ ಅಧಿಕಾರಿಗಳು ಉಳ್ಳಾಲ ವಲಯ ಶ್ರೀ ರಾಜೀವ್ ನಾಯಕ್ ಸರ್, ನಿಮ್ಮನ್ನು ಕೂಡ ನಾನು ಸ್ವಾಗತಿಸ್ತಿದ್ದೀನಿ. ಪ್ರಾಥಮಿಕ ಶಾಲಾ ನೋಡಲ್ ಅಧಿಕಾರಿಗಳು ಉಳ್ಳಾಲ ವಲಯ ಶ್ರೀ ರಾಧಾಕೃಷ್ಣ ರೈ ಸರ್, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೀನಿ. ಪ್ರಾಥಮಿಕ ಶಾಲಾ ನೋಡಲ್ ಅಧಿಕಾರಿಗಳು ಉಳ್ಳಾಲ ವಲಯ ಶ್ರೀ ಪುರುಷೋತ್ತಮ್ ಸರ್, ನಿಮ್ಮನ್ನು ಕೂಡ ನಾನು ಸ್ವಾಗತಿಸ್ತಿದ್ದೀನಿ. ನಮ್ಮ ಹೆಮ್ಮೆಯ ಇಸ್ಲಾಹಿ ಎಜುಕೇಷನಲ್ ಟ್ರಸ್ಟ್ನ ಸದಸ್ಯರುಗಳಾದ ಕೆ ಅಬ್ದುಲ್ ಲತೀಫ್ ಸರ್, ನಿಮ್ಮನ್ನು ಕೂಡ ನಾನು ಸ್ವಾಗತಿಸ್ತಿದ್ದೀನಿ. ಅದೇ ರೀತಿ ಇಸ್ಲಾಹಿ ಎಜುಕೇಷನಲ್ ಟ್ರಸ್ಟ್ನ ಇನ್ನೊಬ್ಬ ಸದಸ್ಯರಾದ ಇಬ್ರಾಹಿಂ ಶೌಶಾದ್ ಸರ್, ನಿಮ್ಮನ್ನು ಕೂಡ ನಾನು ಬಹಳ ಗೌರವಾದರಗಳೊಂದಿಗೆ ಸ್ವಾಗತಿಸ್ತಿದ್ದೀನಿ. ಇಸ್ಲಾಹಿ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಶ್ರೀಮತಿ ಆಯಿಷಾ ಸಬೀನಾ ಕೈಸೀರನ್ ಮೇಡಮ್, ನಿಮ್ಮನ್ನು ಕೂಡ ನಾನು ಸ್ವಾಗತಿಸ್ತಿದ್ದೀನಿ. ಇಸ್ಲಾಹಿ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಸುಮಂಗಳ ಶೆಟ್ಟಿ ಮೇಡಮ್, ಇವರನ್ನು ಕೂಡ ನಾನು ಆದರದೊಂದಿಗೆ ಸ್ವಾಗತಿಸ್ತಿದ್ದೀನಿ. ಇಸ್ಲಾಹಿ ಶಾಲೆಯ ಫಿಸಿಕ್ಸ್ ಶಿಕ್ಷಕರಾದ ಶ್ರೀ ಕಾಂತರಾಜ್ ಸರ್, ಇವರನ್ನು ಕೂಡ ನಾನು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೀನಿ. ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಬಂದಿರುವ ಎಲ್ಲ ಕ್ರೀಡಾಪಟುಗಳಿಗೂ, ತರಬೇತಿದಾರರಾದ ಎಲ್ಲ ದೈಹಿಕ ಶಿಕ್ಷಕರು, ಶಿಕ್ಷಕಿಯರಿಗೂ ಹಾಗೂ ಸಹ ಶಿಕ್ಷಕರಿಗೂ ಗತ ಕೋರುತ್ತೇನೆ. ಇಂದಿನ ಕ್ರೀಡಾಕೂಟಕ್ಕೆ ಮುಖ್ಯ ಭಾಗವಾಗಿರುವ ತೀರ್ಪುಗಾರರೇ, ನಿಮಗಿದು ನಮ್ಮ ಇಸ್ಲಾಹಿ ಸಂಸ್ಥೆಯ ಕಡೆಯಿಂದ ತುಂಬು ಹೃದಯದ ಅಭಿನಂದನೆಗಳು ಮತ್ತು ತುಂಬು ಹೃದಯದ ಮನದಾಳದ ಸ್ವಾಗತವನ್ನು ಕೋರುತ್ತಿದ್ದೀನಿ. ಬ್ಯಾಂಡ್ ಸೆಟ್ ಮೂಲಕ ಅತಿಥಿಗಳನ್ನು ಸ್ವಾಗತಿಸಲು ಸಹಕರಿಸಿದ ನಿತ್ಯಾದರ್ ಶಾಲೆ ಬಬುಕಟ್ಟೆ ಇದರ ವಿದ್ಯಾರ್ಥಿಗಳಿಗೆ ಹಾಗೂ ತರಬೇತಿ ನೀಡಿದ ಶಿಕ್ಷಕರನ್ನು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೀನಿ. ಇಂದಿನ ಕ್ರೀಡಾಕೂಟಕ್ಕೆ ಆಗಮಿಸಿರುವ ಮಾಧ್ಯಮ ಮಿತ್ರರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಇಸ್ಲಾಹಿ ಸಂಸ್ಥೆಯ ಎಲ್ಲ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳನ್ನು ಪ್ರೀತಿಯಿಂದ ಬಹಳ ಗೌರವದಿಂದ ಸ್ವಾಗತಿಸ್ತಿದ್ದೀನಿ. ಅದೇ ರೀತಿ ಇಸ್ಲಾಹಿ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ವಾಲಂಟಿಯರ್ ಬಂದಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮದ ಯಶಸ್ಸು ಹಾಗೂ ಯಾವುದೇ ಅಡಚಣೆ ಇಲ್ಲದೆ ಕ್ರೀಡಾಕೂಟ ನಡೆಯಬೇಕಾದರೆ ಸಮರ್ಪಕವಾದ ಕ್ರೀಡಾಂಗಣ ಅತ್ಯಗತ್ಯ. ಅದಕ್ಕಾಗಿ ನಮ್ಮ ನಗರದ ಹೆಮ್ಮೆಯಾದ ಮಂಗಳ ಕ್ರೀಡಾಂಗಣವನ್ನು ಕ್ರೀಡಾಕೂಟಕ್ಕೆ ಒದಗಿಸಿಕೊಟ್ಟ ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತಕ್ಕೆ ನಮ್ಮ ಹೆಮ್ಮೆಯ ಇಸ್ಲಾಹಿ ಎಜುಕೇಷನಲ್ ಟ್ರಸ್ಟ್ ಪರವಾಗಿ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಇಂದಿನ ಕ್ರೀಡಾಕೂಟ ಬಹಳ ಯಶಸ್ವಿಯಾಗಿ ಎಲ್ಲರಿಗೂ ಮಾದರಿಯಾಗಿ ಅಚ್ಚುಕಟ್ಟಾಗಿ ನಡೆಸಲು ನಮಗೆ ಅನುಗ್ರಹಿಸಿದ ಆ ಸೃಷ್ಟಿಕರ್ತನಿಗೆ ಸೃಷ್ಟಿಕರ್ತ ನಮಗೆ ಶುಭ ಹಾರೈಸುತ್ತಾ ಎಂದು ಹೇಳುತ್ತಾ, ಇಂದು ಬಂದಿರುವ ಎಲ್ಲರಿಗೂ ಮಗದೊಮ್ಮೆ ಸ್ವಾಗತ ಕೋರುತ್ತಾ ನನ್ನ ಸ್ವಾಗತ ಭಾಷಣಕ್ಕೆ ಮುಕ್ತಾಯ ಕೋರುತ್ತೇನೆ. ಬಾಲಕ ಬಾಲಕಿಯರ ವಿಭಾಗದ ಕ್ರೀಡಾಕೂಟದ ಕ್ರೀಡಾ ಜ್ಯೋತಿ ವೇದಿಕೆಗೆ ಆಗಮಿಸ್ತಾ ಇದೆ. ಇಸ್ಲಾಹಿ ಆಂಗ್ಲ ಮಾಧ್ಯಮ ಶಾಲೆ ಉಳ್ಳಾಲ ಇಲ್ಲಿಯ ಹೆಮ್ಮೆಯ ಕ್ರೀಡಾಪಟುಗಳು, ಜಿಲ್ಲೆ ರಾಜ್ಯವನ್ನು ಪ್ರದರ್ಶಿಸಿದಂತಹ ಫುಟ್ಬಾಲ್ ಆಟಗಾರರು ಈ ಕ್ರೀಡಾ ಜ್ಯೋತಿಯನ್ನು ಹೊತ್ತು ತರ್ತಾ ಇದ್ದಾರೆ. ಎಸ್ಸಿ ಟ್ರೋಫಿ ಫುಟ್ಬಾಲ್ ಟೂರ್ನಾಮೆಂಟ್ನಲ್ಲಿ ಹ್ಯಾಟ್ರಿಕ್ ಗೋಲನ್ನು ಗಳಿಸಿ ಇಸ್ಲಾಹಿ ಆಂಗ್ಲ ಮಾಧ್ಯಮ ಶಾಲೆಯ ಗೆಲುವಿಗೆ ಕಾರಣದಂತಹ ಬಾಲಕ, ಆ ಟೂರ್ನಾಮೆಂಟಲ್ಲಿ ಹ್ಯಾಟ್ರಿಕ್ ಗೋಲ್ ಗಳಿಸಲಿ ಪ್ರಥಮ. ಇಶಾಮ್ ಮೊಹಮ್ಮದ್ ಹನೀಫ್ ರಾಜ್ಯ ಮಟ್ಟದ ಫುಟ್ಬಾಲ್ ಆಟಗಾರ, ರಾಜ್ಯ ಮಟ್ಟದ ಫುಟ್ಬಾಲ್ ತಂಡದಲ್ಲಿ 2024-25ರಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಂತಹ ಕ್ರೀಡಾಪಟು. ಅಹಮದ್ ಕಬೀರ್ ರಿಫಾಜ್ SK ರಾಷ್ಟ್ರ ಮಟ್ಟದ ಫುಟ್ಬಾಲ್ ಕ್ಲಬ್ನ ಪಂದ್ಯಕ್ಕೆ ಆಯ್ಕೆಯಾಗಿದ್ದಾರೆ. 2023-24ರ ಉದ್ದ ಜಿಗಿತದಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಹೊಂದಿದಂಥ ಕ್ರೀಡಾಪಟು. ಮುಖ್ಯ ವೇದಿಕೆಗೆ ಕ್ರೀಡಾ ಜ್ಯೋತಿಯನ್ನು ಹೊತ್ತು ತರುತ್ತಿರುವಂತಹ ಬಾಲಕ ಮೊಹಮ್ಮದ್ ಕೌಶಿಕ್ ರಾಜ್ಯ ಮಟ್ಟದ ಫುಟ್ಬಾಲ್ ಆಟಗಾರ,
2023 ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಹರ್ಡರ್ಸ್ನಲ್ಲಿ ಜಿಲ್ಲಾ ಮಟ್ಟಕ್ಕೆ ಲಿಲ್ಲಿ ಮೇಡಮ್ ತಾವು ಕೂಡ ಈ ಒಂದು ಕ್ರೀಡಾ ಜ್ಯೋತಿಯನ್ನು ಒಟ್ಟಿಗೆ ಸ್ವೀಕರಿಸಬೇಕು. ಕ್ರೀಡಾಕೂಟ ನಡೆಯುವವರೆಗೆ ಈ ಕ್ರೀಡಾ ಜ್ಯೋತಿ ಅಲ್ಲಿ ದೇದೀಪ್ಯಮಾನವಾಗಿ ಬೆಳಗ್ತಾ ಇರ್ತದೆ. ಕ್ರೀಡಾಕೂಟ ಸಮಾರೋಪಗೊಳ್ಳುವಾಗ ಧ್ವಜವನ್ನು ಆರೋಹಣಗೊಳಿಸುವಾಗ ಈ ದ್ವೀಪವನ್ನು ನಂದಿಸುವುದು ಒಲಿಂಪಿಕ್ಸ್ ಕ್ರೀಡಾಕೂಟದಿಂದ ವಾಡಿಕೆಯಾಗಿರುತ್ತದೆ. ಈಗ ಅಲ್ಲಿ ಕ್ರೀಡಾ ಜ್ಯೋತಿಯನ್ನು ಬೆಳಗಲಿಕ್ಕಿದ್ದಾರೆ ಮೊಹಮ್ಮದ್ ಧ್ವಜಧಾರಿಗಳು ಎಲ್ಲ ದಯವಿಟ್ಟು ಮುಂದೆ ಬನ್ನಿ. ಪ್ರತಿಜ್ಞೆ. ಉಳ್ಳಾಲ ಹೋಬಳಿ ಮಟ್ಟದ ಅಟೆನ್ಷನ್ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ 2025-26ನೇ ಸಾಲಿನ ಬಾಲಕ ಬಾಲಕಿಯರ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡೆಯ ಉನ್ನತಿಗಾಗಿ ಹಾಗೂ ನಿರ್ಣಾಯಕರ ನಿರ್ಣಯಕ್ಕೆ ಬದ್ಧರಾಗಿ ನಿಜವಾದ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ಶಾಲೆಯ, ತಾಲೂಕಿನ, ಜಿಲ್ಲೆಯ, ರಾಜ್ಯದ, ರಾಷ್ಟ್ರದ ಗೌರವ ಎತ್ತಿ ಹಿಡುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಧನ್ಯವಾದಗಳು. ಹಾಗೂ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿದ್ದೇವೆ. ದಯವಿಟ್ಟು ಮಕ್ಕಳಲ್ಲಿ ಕೂತ್ಕೊಳ್ಳಿ. ನಿಮ್ಮ ಮಕ್ಕಳೇ ಎಲ್ಲ ನಿಮ್ಮ ಸ್ವಸ್ಥಾನಕ್ಕೆ ಇಲ್ಲಿ ಮೇಲೆ ಬರ್ಬೋದು. ಬಿಸಿಲಾಗಿದೆ, ಲೈನಲ್ಲಿ ಬನ್ನಿ. ದಯವಿಟ್ಟು ನಮ್ಮ ಟೀಚರ್ಸ್ ಗಮನ ಹರಿಸಿ ಸ್ವಲ್ಪ ಬರಲಿ. ಅಲ್ಲಿ ಬ್ಯಾಂಡ್ ವಿದ್ಯಾರ್ಥಿಗಳು ಇಲ್ಲಿ ಬರಲಿ, ಮತ್ತೆ ನಾವು ಕರೀತೇವೆ ನಿಮ್ಮನ್ನು. ಕ್ರೀಡಾಕೂಟದ ಸಂಯೋಜನೆಯಲ್ಲಿ ನಿರಂತರವಾಗಿ ಪಂದ್ಯಾಟಗಳು ಕ್ರೀಡಾಕೂಟಗಳಲ್ಲಿ ತೊಡಗಿಸಿಕೊಂಡಿರುವಂಥ ಲಿಲ್ಲಿ ಪೈಸ್ ಮೇಡಮ್ ಅವರು ಬಹುಶಃ ಎಲ್ಲ ಕ್ರೀಡಾಕೂಟವನ್ನು ಸಮಯಕ್ಕೆ ಸರಿಯಾಗಿ ನಾವು ಮುಗಿಸ್ಕೊಡ್ಬೇಕಿದ್ರೆ ಅದಕ್ಕೆ ಆದಂಥ ಕಚೇರಿಯ ನಿಯಮಗಳನ್ನು ಯಥಾವತ್ತಾಗಿ ಪಾಲಿಸಿಕೊಂಡು ಉತ್ತಮ ರೀತಿಯಲ್ಲಿ ಸಂಘಟನೆ ಮಾಡಿಕೊಂಡು ಲಿಲ್ಲಿ ಪೈಸ್ ಮೇಡಮ್ ಅವರು ಈ ಕಾರ್ಯಕ್ರಮದ ಬಗ್ಗೆ ಮುಂದಿನ ತಾಲೂಕು ಜಿಲ್ಲಾ ಮಟ್ಟ ಕ್ರೀಡಾಕೂಟಗಳ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಂತ ವಿನಂತಿಸಿದ್ದೇನೆ. ಎಲ್ಲರಿಗೂ ಶುಭ ಮುಂಜಾನೆ. ವೇದಿಕೆಯಲ್ಲಿ ಆಸೀನರಾದಂತಹ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಇಸ್ಲಾಯಿ ಶಾಲೆಯ ಅಧ್ಯಕ್ಷರಾದ ರಜಾಕ್ ಸರ್ ಅವರೇ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಆದರಣೀಯ ಗಣ್ಯ ಅತಿಥಿಗಳೇ, ಇವತ್ತು ತೀರ್ಪುಗಾರರಾಗಿ ಆಗಮಿಸಿದ ಎಲ್ಲ ತೀರ್ಪುಗಾರ ದೈಹಿಕ ಶಿಕ್ಷಣ ಶಿಕ್ಷಕರೇ, ಅದೇ ರೀತಿ ಭಾಗವಹಿಸಲು ಬಂದ ಎಲ್ಲ ಕ್ರೀಡಾಪಟುಗಳೇ, ನಿಮಗೆಲ್ಲರಿಗೂ ಶುಭ ಮುಂಜಾನೆಯನ್ನು ತಿಳಿಸ್ತಾ ಇದ್ದೇನೆ. ಇವತ್ತು ನಮಗೆ ದೇವರ ಅನುಗ್ರಹ ಏನು ಗೊತ್ತಿಲ್ಲ, ಇಷ್ಟರವರೆಗೆ ನಾವು ಏನು ಬಯಸಿದ್ದೇವೆ ಅದು ಆಗಲಿಲ್ಲ, ಇನ್ನು ಆಗೋದು ಬೇಡ. ಭಯಂಕರ ಸೆಕೆ ಇದೆ, ಆಗ ಹೆದರಿಕೆ ಕೂಡ ಆಗ್ತಾ ಇದೆ, ಏನೋ ಮಳೆ ಬರಲಿಕ್ಕೆ ಇಷ್ಟು ಸೆಕೆ ಅಂತೇಳಿ. ಖಂಡಿತವಾಗಿ ಅದು ಬರೋದು ಬೇಡ. ನಮ್ಮ ಕ್ರೀಡಾಕೂಟ ಯಶಸ್ವಿ ಆಗಲಿ. ಈ ನಮಗೆ ಇವತ್ತಿನ ದಿನ ಕೂಡ ಸಿಕ್ಕಿದ್ದು ಕೂಡ ಒಂದು ಅದೃಷ್ಟದಿಂದ. ಬಹುಶಃ ಇಸ್ಲಾಯಿ ಶಾಲೆಯವರು ಏನೋ ಒಳ್ಳೆ ಕೆಲಸ, ಎಜುಕೇಷನ್ ಅಂತ ಹೇಳಿದ್ರೇ ಒಂದು ಒಳ್ಳೆ ಕೆಲಸ, ಉತ್ತಮ ಕೆಲಸ, ದೇವರಿಗೆ ಸಮಾನವಾದ ಕೆಲಸ. ಹಾಗಾಗಿ ಏನೋ ದೇವರಿಗೆ ಸಮಾನವಾದ ಕೆಲಸವನ್ನು ಅವರು ಇಷ್ಟರವರೆಗೆ ಮಾಡಿದ್ದಾರೆ ಇರಬೇಕು. ಹಾಗಾಗಿ ಇವತ್ತಿನ ದಿನಾಂಕ ಕೂಡ ನಮಗೆ ಸಿಕ್ಕಿದೆ. ಮಂಗಳೂರು ಉತ್ತರದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಅವರ ತಾಲೂಕು ಮಟ್ಟದ ಕ್ರೀಡಾಕೂಟ ಈ ಸಲ 2 ದಿನ ಇತ್ತು. ಈ ವರ್ಷ ನಮ್ಮ ಮಕ್ಕಳ ಸಂಖ್ಯೆ ಫಸ್ಟ್ ಸೆಕೆಂಡ್ ಮಾತ್ರ ಭಾಗವಹಿಸಲಿಕ್ಕೆ ಇರುವ ಕಾರಣ 3 ವಲಯದಿಂದ 6 ಮಕ್ಕಳೇ ಭಾಗವಹಿಸ್ತಾರೆ. ಹಾಗಾಗಿ ಒಂದೇ ದಿನ ತಾಲೂಕು ಮಟ್ಟ ಇದ್ದಿದ್ದರಿಂದ ನಮಗೆ ಆ ಒಂದು ದಿನಾಂಕ ಸಿಕ್ಕಿತು. ಮೊದಲಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಈ ದಿನಾಂಕವನ್ನು ನಮಗೆ ನೀಡಿದ್ದಕ್ಕಾಗಿ. ಅದೇ ರೀತಿ ಇವತ್ತು ಇಷ್ಟು ವಿಜೃಂಭಣೆಯಿಂದ ಈ ಉದ್ಘಾಟನಾ ಸಮಾರಂಭಕ್ಕೆ ನಮಗೆ ಎಲ್ಲರೂ ಸಹಕಾರ ಎಲ್ಲರೂ ನೀಡಿದ್ದಾರೆ. ಬೆಳಗ್ಗೆ ಮುಂಚೆನೇ ನಾವು ಈ ಇವೆಂಟ್ಗಳನ್ನೆಲ್ಲ ಪ್ರಾರಂಭ ಮಾಡಿದ್ದೇವೆ. 8:15 ಅಂತ ಹೇಳಿದರೆ ಕರೆಕ್ಟ್ 8:15 ಎಲ್ಲ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಆಗಮಿಸಿದವರು ಎಲ್ಲರದ್ರನ್ನು ನಿರ್ವಹಿಸಿದ್ದಾರೆ. ಅವರು ಇನ್ನು ಮುಂದೆಯೂ ಕೂಡ ನಮ್ಮ ಈ ಎಲ್ಲ ಇವೆಂಟ್ಗಳನ್ನು, ತುಂಬ ಇವೆಂಟ್ ಇದೆ ಹೈಸ್ಕೂಲ್ ಮತ್ತು ಪ್ರೈಮರಿ, ಈ ಸಲ ನಾವು ಪ್ರಥಮ ಬಾರಿಗೆ ನಡೆಸುವಂಥ ಈ ಕ್ರೀಡಾಕೂಟ ಪ್ರಾಥಮಿಕ ಮತ್ತು ಪ್ರೌಢಶಾಲೆ. ಹಾಗಾಗಿ ಒಂದು ಸ್ವಲ್ಪ ಕಷ್ಟ ಸುಖಗಳು ಇರ್ಬೋದು, ಮತ್ತು ಏನೋ ಹೊಂದಾಣಿಕೆಯಿಂದ ನಾವು ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗ್ತದೆ. ಯಾಕೆಂತ ಹೇಳಿದರೆ ಇಷ್ಟು ವರ್ಷ ನಾವು ಪ್ರೈಮರಿಗೆ ಒಂದು ದಿವಸ, ಹೈಸ್ಕೂಲಿಗೆ ಒಂದು ದಿವಸ ಮಾಡುವಾಗ ನಮಗೆ ಒಂದು ದಿನ ಫುಲ್ ಸಾಕಾಗ್ತಿತ್ತು. ಈಗ ಎರಡನ್ನೂ ನಾವು ಒಟ್ಟಿಗೆ ಸೇರಿಸಿ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕಾದದ್ದು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಜವಾಬ್ದಾರಿಯಾಗಿದೆ. ಅದಕ್ಕೋಸ್ಕರ ಎಲ್ಲರೂ ನಮ್ಮ ಜೊತೆ ಇದ್ದು ನಮ್ಮದೇ ಕ್ರೀಡಾಕೂಟ ನಾವೇ ನಡೆಸಬೇಕೆಂಬ ದೃಷ್ಟಿಕೋನದಿಂದ ನಾವು ಇವತ್ತು ಈ ಕ್ರೀಡಾಕೂಟವನ್ನು
ಆಯೋಜನೆ ಮಾಡಿದ್ದೇವೆ. ಇದಕ್ಕಾಗಿ ಇಸ್ಲಾಯಿ ಪ್ರೌಢಶಾಲೆಯವರಿಗೆ ನಾವು ಕೇಳಿಕೊಂಡಾಗ ಖಂಡಿತವಾಗಿ ಅವರು ಒಪ್ಪಿದ್ದಾರೆ, ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಶಿಕ್ಷಕರು, ತುಂಬ ಶಿಕ್ಷಕರಿದ್ದಾರೆ, ಎಲ್ಲರೂ ಬಂದಿದ್ದಾರೆ ಅವರ ಶಾಲೆಗೆ. ಆ ಶಾಲೆಯಿಂದ ಒಂದು 50-60 ಜನ ಇದ್ದಾರೆ. ಎಲ್ಲರನ್ನು ಇಲ್ಲಿ ಇವತ್ತು ಗ್ರೌಂಡಿಗೆ ಬರೆಸಿ ಇವತ್ತು ಈ ವ್ಯವಸ್ಥೆಗಳನ್ನೆಲ್ಲ ಮಾಡಲಿಕ್ಕೆ ಎಲ್ಲರಿಗೆ ಇನ್ಚಾರ್ಜ್ ಎಲ್ಲ ಕೊಟ್ಟಂತಹ ಮುಖ್ಯ ಶಿಕ್ಷಕರು ಇದ್ದೀರಿ. ಅದೇ ರೀತಿ ಎಲ್ಲ ಶಿಕ್ಷಕ ವೃಂದ ಹಾಗೂ ಅಲ್ಲಿ ಬಂದಂಥ ವಾಲಂಟಿಯರ್ಸ್ ಮಕ್ಕಳು ಎಲ್ಲ ಬೆಳಗಿಂದಲೇ ಕೆಲಸವನ್ನು, ಅಂದರೆ ವಾಲಂಟಿಯರ್ಸ್ ನಮಗೆ ಸರಿಯಾಗಿ ಸಿಕ್ಕಿದರೆ ನಮ್ಮ ಕೆಲಸಗಳು ನಿರರ್ಗಳವಾಗಿ ಆಗ್ತಾ ಇದ್ವಿ. ಅದಕ್ಕೋಸ್ಕರ ಆ ವಾಲಂಟಿಯರ್ಸ್ ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿ ಎಂದು ಹಾರೈಸ್ತಾ ಈ ದಿನ ನಮ್ಮ ಕ್ರೀಡಾಕೂಟ ಯಶಸ್ವಿ ಆಗಲಿ ಎಂದು ನಾನು ಹಾರೈಸ್ತಾ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮತ್ತು ಇಲ್ಲಿಯ ಗ್ರೌಂಡನ್ನು ಒದಗಿಸಿದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಲ್ಲಿಯ ಸಹಾಯ ನಿರ್ದೇಶಕರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ವಂದನೆಗಳು ಮೇಡಮ್ ತಮಗೆ. ಈಗೊಂದು ಎಲ್ಲ ಕ್ರೀಡಾಪಟು ವಿದ್ಯಾರ್ಥಿಗಳಿಗೆ ಗಮನಕ್ಕೆ, ಶಾರ್ಟ್ ಪುಟ್ 17ರ ಮಿತಿಯ ಬಾಲಕರ ವಿಭಾಗದ ಶಾರ್ಟ್ ಪುಟ್, 17ರ ಮಿತಿಯ ಬಾಲಕಿಯರ ವಿಭಾಗದ ಹೈ ಜಂಪ್, 14ರ ಮಿತಿಯ ಬಾಲಕರ ವಿಭಾಗದ ಲಾಂಗ್ ಜಂಪ್ ಹಾಗೆ ಬಾಲಕಿಯರ ವಿಭಾಗದ ಡಿಸ್ಕಸ್ ಈ ವಿಭಾಗದಲ್ಲಿ ಭಾಗವಹಿಸುವವರು ದಯವಿಟ್ಟು ತಾವು ಕಾಲ್ ರೂಮ್ಗೆ ತೆರಳಬೇಕು. ಈವೆಂಟಿಗೆ ಆರಂಭಗೊಳ್ತದೆ. ಒನ್ಸ್ ಅಗೇನ್ ಐ ರಿಪೀಟ್, ಅಂಡರ್ 17 ಬಾಯ್ಸ್ ಸೆಕ್ಷನ್ ಶಾರ್ಟ್ ಪುಟ್, ಗರ್ಲ್ಸ್ ಹೈ ಜಂಪ್, ಅಂಡರ್ 14 ಬಾಯ್ಸ್ ಲಾಂಗ್ ಜಂಪ್, ಗರ್ಲ್ಸ್ ಡಿಸ್ಕಸ್. ಪ್ಲೀಸ್ ರಿಪೋರ್ಟ್ ದ ಸ್ಟುವರ್ಟ್ ರೂಮ್ ಇಮಿಡಿಯೇಟ್ಲಿ. ಇದೀಗ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದವರು ಸನ್ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀ MP ಜ್ಞಾನೇಶ್ ಸರ್ ಅವರು. ಬಹುಶಃ ನಮ್ಮಲ್ಲಿ ಒಂದು 3-4 ವರ್ಷಗಳ ಹಿಂದೆ ನಮ್ಮ ಮಂಗಳೂರು ದಕ್ಷಿಣ ವಲಯದಲ್ಲಿ ನಮ್ಮೆಲ್ಲರೊಂದಿಗೆ ಕೂಡ ಬೆರೆತು ನಮಗೆಲ್ಲರಿಗೂ ಕೂಡ ಚಿರಪರಿಚಿತರಾದವರು. ಅಕ್ಷರದಾಸೋಹದ ಶಿಕ್ಷಣಾಧಿಕಾರಿಯಾಗಿದ್ದುಕೊಂಡು ಬಹಳ ಉತ್ತಮ ಕೆಲಸ ಕಾರ್ಯಕ್ರಮ ಮಾಡುವವರು, ನಮ್ಮೆಲ್ಲ ಶಿಕ್ಷಕರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುವಂಥ ಶ್ರೀಯುತ MP ಜ್ಞಾನೇಶ್ ಸರ್ ಅವರಿಗೆ 2 ಮಾತಾಡಬೇಕಂತ ನಾವು ವಿನಂತಿಸಿದ್ದೇನೆ. ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವ ಇಸ್ಲಾಯಿ ಆಡಳಿತ ಮಂಡಳಿಯ ಅಧ್ಯಕ್ಷರೇ, ಸಂಚಾಲಕರೇ ಹಾಗೂ TPO ಲಿಲ್ಲಿಪಾಯಸ್ರವರೇ, ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ದೈಹಿಕ ಶಿಕ್ಷಕ ಸಂಘದ ಪದಾಧಿಕಾರಿಗಳೇ ಮತ್ತು ಅಕ್ಕರೆಯ ವಿದ್ಯಾರ್ಥಿನಿಯರೇ ಮತ್ತು ಶಿಕ್ಷಕ ಬಂಧುಗಳೇ, ಈಗ ಪ್ರಾಥಮಿಕ ಮತ್ತು ಪ್ರೌಢ ಎರಡೂ ಚಟುವಟಿಕೆ ನಡೆಯೋದ್ರಿಂದ ಹೆಚ್ಚು ಸಮಯ ತೆಗೆದುಕೊಳ್ಳದೆ ಉದ್ದೇಶ ಏನಪ್ಪ ಅಂತಂದರೆ, ನಮಗೆ ಗೊತ್ತಿರಲಿ, ಈ ಪ್ರಪಂಚದಲ್ಲಿ ಅತ್ಯಮೂಲ್ಯವಾದಂತಹ ವಸ್ತು ಅಂತ ಏನಾದರೂ ಇದ್ದರೆ ಅದು ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಬುದ್ಧಿ. ಈ 3 ಬದುಕಿನ ಅಂಗಗಳು ಅಂತ ಕರಿತೀವಿ. ಒಬ್ಬ ವಿದೇಶಿ ತತ್ವಜ್ಞಾನಿ ಹೇಳ್ತಾನೆ, ವಿ ಹ್ಯಾವ್ ಎ ಲೆಗ್ಸ್ ಆ್ಯಂಡ್ ಆರ್ಮ್ಸ್, ವಿ ಯೂಸ್ ದೆಮ್ ಅದರ್ವೈಸ್ ಲೂಸ್ ದೆಮ್ ಅಂತ. ನಾವು ಕೈ ಕಾಲು ಅಂಗಗಳನ್ನು ಪಡೆದಿದ್ದೀವಿ, ಅದನ್ನು ಬಳಸ್ತಾ ಇದ್ರೆ ಬದುಕ್ತವೆ, ಬಳಸ್ತಾ ಇದ್ರೆ ನಶಿಸಿ ಹೋಗ್ತವೆ ಅಂತ. ಈ ಕ್ರೀಡೆಯ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ದೇಹವನ್ನು ಶ್ರೀಮಂತ ಮಾಡೋದು. ಹಾಗಾಗಿ ದೇಹ ಹೆಚ್ಚು ಶ್ರೀಮಂತ ಅಂದರೆ ಬಲಿಷ್ಠ ಆದಷ್ಟು ನಮ್ಮ ಆಯಸ್ಸು ಹೆಚ್ಚಿಗೆ ಆಗ್ತದೆ. ಆ ದೃಷ್ಟಿಕೋನದಲ್ಲಿ ಸರ್ಕಾರ ನಮ್ಮ ಮಕ್ಕಳು ದೈಹಿಕವಾಗೂ ಬರೀ ಬೌದ್ಧಿಕವಾದ್ರೆ ಆದರೆ ಸಾಲದು, ದೈಹಿಕವಾಗೂ ಶ್ರೀಮಂತರಾಗಬೇಕು ಅನ್ನೋ ಉದ್ದೇಶದಿಂದ ದೈಹಿಕ ಕ್ರೀಡೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ. ಬಹುಶಃ ಆ ಕಾರ್ಯಕ್ರಮವನ್ನು ಇಸ್ಲಾಯಿ ಆಡಳಿತ ಮಂಡಳಿಗೆ ವಹಿಸೋದ್ರಿಂದ ಇಡೀ ಆಡಳಿತ ಮಂಡಳಿ ಸದಸ್ಯರಾದಿಯಾಗಿ ಶಿಕ್ಷಕರೆಲ್ಲ ಸೇರ್ಕೊಂಡು ಭಾಳ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಮತ್ತು ನಮ್ಮ ಶಿಕ್ಷಕ ಬಂಧು ಮಿತ್ರರು ಬಹುಶಃ ಭಾಳ ಚೆನ್ನಾಗಿ, ನಾನು ಆಗಿನಿಂದ ನೋಡ್ತಾ ಇದ್ದೀನಿ, ಇಲ್ಲಿವರೆಗೆ ಯಾವುದೇ ದೂರ ಬರದಂಗೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಅದೇ ರೀತಿ ಮಾಡ್ತಾರೆ. ಮತ್ತು ನಮ್ಮ ತಾಲೂಕಿನ ಮಕ್ಕಳು ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಗಲಿ ಅಂತ ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಸರ್ ಅವರು ಮಾತಾಡಿದ್ದಾರೆ. ಸರ್, ತಮಗೆ ಎಲ್ಲ ಶಾಲೆಗಳ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸಿದ್ದೀವಿ ಸರ್. ಇದೀಗ ಈ ದಿವಸದ ನಮ್ಮ ಹುಬ್ಬಳ್ಳಿಯ ಈ ಒಂದು ಕ್ರೀಡಾಕೂಟವನ್ನು ಅತ್ಯಂತ ಸುಂದರೀಕರಣಗೊಳಿಸಿದವರು ನಿತ್ಯದ ಆಂಗ್ಲ ಮಾಧ್ಯಮ ಬ್ಯಾಂಡ್ನ ವಿದ್ಯಾರ್ಥಿಗಳು. ದಯವಿಟ್ಟು ವಿದ್ಯಾರ್ಥಿಯ ತಂಡದ ನಾಯಕರು ವೇದಿಕೆಗೆ ಬಂದು ಒಂದು ಗೌರವವನ್ನು ಸ್ವೀಕರಿಸಬೇಕೆಂದು ವಿನಂತಿಸಿದ್ದೇನೆ. ನಿತ್ಯದರ ಶಾಲೆಯ ಬ್ಯಾಂಡ್ನ ನಾಯಕರು ದಯವಿಟ್ಟು ವೇದಿಕೆಗೆ ಬರಬೇಕು, ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ನಮ್ಮಲ್ಲಿ ವಿನಂತಿಸಿದೆ. ನಿತ್ಯದರ ಮಕ್ಕಳು
ಬಹಳ ಉತ್ತಮ ರೀತಿಯಲ್ಲಿ ಬ್ಯಾಂಡ್ನ ವ್ಯವಸ್ಥೆಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಅಂದಗಾಣಿಸಿಕೊಟ್ಟಿರುವಂಥ ನಿತ್ಯಾಧಾರ ಶಾಲೆಯ ವಿದ್ಯಾರ್ಥಿಗಳು, ಬಹುಶಃ ನಾಡ್ದು ತಾಲೂಕು ಮಟ್ಟದ ಕ್ರೀಡಾಕೂಟ ಸಂಘಟನೆ ಮಾಡುವವರು ಕೂಡ ನಿತ್ಯಾಧಾರ ಶಾಲೆಯವರು ಭಾಳ ಉತ್ತಮವಾಗಿ ಕ್ರೀಡಾಕೂಟ ಕೂಡ ಮೂಡಿ ಬರಲಿ ಅನ್ನೋದು ನಾವೆಲ್ಲರೂ ಕೂಡ ಶುಭ ಹಾರೈಸ್ತಿದ್ದೇವೆ. ಇಸ್ಲಾಹಿ ಸಂಸ್ಥೆಯ ಅಧ್ಯಕ್ಷರು ಬಹುಶಃ ಈ ಕಾರ್ಯಕ್ರಮವನ್ನು ಅವರಿಗೆ ನಾವು ವಹಿಸಿಕೊಟ್ಟಾಗ ಅವಳು ಬಹಳ ಖುಷಿಯಿಂದ ಒಪ್ಪಿಕೊಂಡು ವ್ಯವಸ್ಥೆಯಲ್ಲಿ ನಿರಂತರವಾಗಿ ನಮ್ಮೊಟ್ಟಿಗೆ ಕೈ ಜೋಡಿಸಿಕೊಂಡವರು ಶ್ರೀಯುತ ಜಿ ಅಬ್ದುಲ್ ರಜಾಕ್ ಅಧ್ಯಕ್ಷರು, ಇಸ್ಲಾಹಿ ಎಜುಕೇಷನ್ ಟ್ರಸ್ಟ್ ಅವರು. ಸರ್, ತಾವು ದಯವಿಟ್ಟು ಅಧ್ಯಕ್ಷರನ್ನು ಹೇಳಿ ಮಾತಾಡಬೇಕು ವಿನಂತಿಸ್ತಿದ್ದೇನೆ. ನಮ್ಮ ಮಂಗಳೂರು ಸೌತ್ ವಿದ್ಯಾಧಿಕಾರಿ ಜ್ಞಾನೇಶ್ ಅವರೇ, ಹಾಗೂ ನಮ್ಮ ಪ್ರೀತಿಯ ಲಿಲ್ಲಿ ಮೇಡಮ್ ಅವರೇ, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಅತಿಥಿಗಳೇ, ಹಾಗೂ ದೈಹಿಕ ಶಿಕ್ಷಕ ವೃಂದದವರೇ, ಮಕ್ಕಳೇ, ಭಾಗವಹಿಸುವ ಕ್ರೀಡಾಪಟುಗಳೇ, ನಾನು ಸರ್ ಹೇಳಿದಾಗೆ ನಾನು ಕೂಡ ಹೆಚ್ಚು ಮಾತಾಡೋದಿಲ್ಲ, ಇದು ಮಾತಾಡುವಂಥ ಸಮಯ ಅಲ್ಲ. ಆದರೂ ಒಂದು 2 ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಅಥ್ಲೆಟಿಕ್ಸ್ ಅನ್ನೋದು ಯಾವಾಗಲೂ ಎಲ್ಲ ಕ್ರೀಡೆಗಳ ತಾಯಿ ಎಂದು ಕರೆಯಾಡುತ್ತದೆ. ಯಾಕಂದರೆ ಅದು ನಮಗೆ ಶಿಸ್ತು ಮತ್ತು ತಂಡದ ಕೆಲಸ ಮತ್ತು ನಿರ್ಣಯದ ಮೂಲ ತತ್ವವನ್ನು ಕಲಿಸ್ತದೆ. ನೀವು ಓಡುವ ಪ್ರತಿಯೊಂದು ಓಟ, ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಜಿಗಿತ, ನೀವು ಎಸೆಯುವ ಪ್ರತಿಯೊಂದು ಎಸೆತ, ಇವು ನಿಮ್ಮ ಸಾಮರ್ಥ್ಯವನ್ನು ಕಂಡುಹಿಡಿಯುವಂಥ ಒಂದು ಹೆಜ್ಜೆಯಾಗಿದೆ. ನೆನಪಿಡಿ, ಯಶಸ್ಸು ಯಾವಾಗಲೂ ವೇದಿಕೆ ಮೇಲೆ ನಿಲ್ಲುವುದು ಎಂದರ್ಥವಲ್ಲ. ಇದರರ್ಥ ನಿಮ್ಮ ಅತ್ಯುತ್ತಮವಾದನ್ನು ನೀಡುವುದು, ನಿಮ್ಮ ಸ್ಪರ್ಧಿಗಳನ್ನು ಗೌರವಿಸುವುದು ಮತ್ತು ನೀವು ಪ್ರಾರಂಭಿಸುವುದನ್ನು ಪೂರ್ಣಗೊಳಿಸುವುದು. ನಮ್ಮ ಎಲ್ಲ ಭಾಗವಹಿಸುವ ಕ್ರೀಡಾಳುಗಳಿಗೆ ನ್ಯಾಯಯುತವಾಗಿ ಆಟವಾಡಿ, ಕಠಿಣವಾಗಿ ಆಟವಾಡಿ ಮತ್ತು ಮುಖ್ಯವಾಗಿ ಪ್ರತಿ ಕ್ಷಣವನ್ನು ಆನಂದಿಸಿ. ಯಾವುದೇ ಪದಕಕ್ಕಿಂತ ಕ್ರೀಡಾ ಮನೋಭಾವವು ಪ್ರಕಾಶಮಾನವಾಗಿ ಬೆಳಗಲಿ. ನಮ್ಮ ಶಿಕ್ಷಕರು ಮತ್ತು ತರಬೇತುದಾರರಿಗೆ ಮತ್ತು ಇದಕ್ಕಾಗಿ ಸಹಕರಿಸಿದ ಎಲ್ಲರಿಗೂ ನಾನು ಇಸ್ಲಾಂ ಎಜುಕೇಷನ್ ಟ್ರಸ್ಟ್ ಪರವಾಗಿ ಧನ್ಯವಾದಗಳನ್ನು ಕೂಡ ಇದರೊಟ್ಟಿಗೆ ಹೇಳ್ತಾ, ಇವತ್ತಿನ ಈ ಮಂಗಳ ಕ್ರೀಡಾಂಗಣವನ್ನು ಸಿಕ್ಕಿಸುವಲ್ಲಿ ಬಹಳ ಸಿಗುವಾಗಿ ಮಾಡಿದ ನಮ್ಮ ಲಿಲಿ ಮೇಡಮ್ಗೆ ಪ್ರತ್ಯೇಕ ಧನ್ಯವಾದವನ್ನು ಕೂಡ ಹೇಳ್ತಾ ಇದ್ದೇನೆ. ಮೋಹನ್ ಶಿರ್ಲಾಲ್ನ ಕೂಡ ನಾನು ಮರೆಯೋದಿಲ್ಲ, ಭಾಳ ಒಳ್ಳೆಯ ಕೆಲಸ ನಿಮ್ಮ ನೇತೃತ್ವದಲ್ಲಿ ಆಗ್ತಾ ಇದೆ. ಎಲ್ರಿಗೂ ಧನ್ಯವಾದಗಳು ಹೇಳಿಸ್ತಾ ಕೊನೆಯದಾಗಿ ಇವತ್ತಿನ ಈ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಮುಗಿಸುವಂತಾಗಲಿ ಅಂತ ದೇವರಲ್ಲಿ ಬೇಡ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಸರ್. ತಮ್ಮ ಸಹಕಾರಕ್ಕಾಗಿ ನಮಗೆ ಉತ್ತಮವಾದ ಸಂಘಟನೆ ಮಾಡಿಕೊಡ್ಲಿಕ್ಕೆ ತಾವು ಸಹಕರಿಸ್ತೀರಿ. ತಮಗೆ ಇಲಾಖೆಯ ಪರವಾಗಿ ತುಂಬ ಧನ್ಯವಾದವನ್ನು ಅರ್ಪಿಸ್ತಿದ್ದೇವೆ. ಇದೀಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ವಂದನಾರ್ಪಣೆ ಕಾರ್ಯಕ್ರಮ ನಡೆಸಿಕೊಡ್ಬೇಕಂತ ವಿನಂತಿಸಿದ್ದೇನೆ. ಶ್ರೀಮತಿ ವಾಣಿಶ್ರೀ, ಇತಿಹಾಸ ಉಪನ್ಯಾಸಕಿ, ಇಸ್ಲಾಹಿ ಸಂಸ್ಥೆ. ಅದೇ ರೀತಿ ನಮ್ಮ ವೇದಿಕೆಗೆ ಇಸ್ಲಾಹಿ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿಯವರು ಹುರೀರ್ ಅಬ್ದುಲ್ ರಹೀಮನ್ ಬಾಷಾ ಅವರು ಆಗಮಿಸಿದ್ದಾರೆ. ತಮ್ಮನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ತಮಗೆ ಸಂಚಾಲಕರು ಒಂದು ಹೂವನ್ನು ನೀಡಿ ಗೌರವಿಸಬೇಕೆಂದು ವಿನಂತಿಸಿದ್ದಾರೆ. ಸಾಧ್ಯವೇ ಇಲ್ಲ ಎಂದರೆ ಏನನ್ನು ಸಾಧಿಸಲು ಸಾಧ್ಯವಿಲ್ಲ. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷ, ಸೋತರೆ ಅನುಭವ ಎಂಬ ಈ ಕ್ರೀಡಾ ಸ್ಫೂರ್ತಿಯೊಂದಿಗೆ ಶಾಲಾ ಶಿಕ್ಷಣ ಇಲಾಖೆ ಮಂಗಳೂರು ದಕ್ಷಿಣ ವಲಯ ಮತ್ತು ಇಸ್ಲಾಹಿ ಆಂಗ್ಲ ಮಾಧ್ಯಮ ಶಾಲೆ ಉಳ್ಳಾಲ ಇದರ ಜಂಟಿ ಆಶ್ರಯದಲ್ಲಿ ನಡೆಯುವ ಉಳ್ಳಾಲ ಹೋಬಳಿ ಮಟ್ಟ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ 14-17 ವಯೋಮಾನದ ಬಾಲಕ ಬಾಲಕಿ ಅಥ್ಲೆಟಿಕ್ಸ್ ಕ್ರೀಡಾಕೂಟ 2025-26 ಈ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಇವತ್ತು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀಯುತ MP ಜ್ಞಾನೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ದಕ್ಷಿಣ ವಲಯ, ಇವರಿಗೆ ನಮ್ಮ ಇಸ್ಲಾಹಿ ಶಿಕ್ಷಣ ಸಂಸ್ಥೆ ಮತ್ತು ನಮ್ಮೆಲ್ಲರ ಪರವಾಗಿ ಮನಃಪೂರ್ವಕ ಧನ್ಯವಾದಗಳು. ತಮ್ಮ ಅಮೂಲ್ಯ ಸಮಯವನ್ನು ನೀಡಿ ಪ್ರೇರಣಾದಾಯಕ ಮಾತುಗಳ ಮೂಲಕ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬಿದ್ದೀರಿ. ನಿಮ್ಮ ಈ ಉಪಸ್ಥಿತಿಯು ಈ ಕಾರ್ಯಕ್ರಮಕ್ಕೆ ನಿಜವಾದ ಅರ್ಥವನ್ನು ನೀಡಿದೆ. ಹಾಗೆಯೇ ಇವರಿಗೆ ಸ್ಮರಣಿಕೆಯನ್ನು ಗೌರವ ಸ್ವರೂಪವಾಗಿ ನೀಡಲು ಇಸ್ಲಾಹಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀಯುತ ಜಿ ಅಬ್ದುಲ್ ರಜಾಕ್ ಇವರು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಪ್ರತಿ ಕ್ರೀಡಾ ಚಟುವಟಿಕೆಗೆ ಪ್ರೋತ್ಸಾಹ ಕೊಡುವ ಶ್ರೀಮತಿ ಲಿಲ್ಲಿ ಪಾಯಸ್, ದೈಹಿಕ ಶಿಕ್ಷಣ ಪರಿವೀಕ್ಷಕರು ಮಂಗಳೂರು ದಕ್ಷಿಣ ವಲಯ, ಅವರಿಗೂ ನಮ್ಮ ಇಸ್ಲಾಹಿ ಶಿಕ್ಷಣ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಇವರಿಗೆ ಸ್ಮರಣಿಕೆಯನ್ನು ಗೌರವ ಸ್ವರೂಪವಾಗಿ ಇಸ್ಲಾಹಿ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿಗಳಾದ ಶ್ರೀಯುತ ಅಹಮದ್ ಮಾಸ್ಟರ್ ಕೊಡಬೇಕಾಗಿ ವಿನಂತಿಸುತ್ತೇನೆ. ಇವತ್ತಿನ ಹೋಬಳಿ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಅಥ್ಲೆಟಿಕ್ಸ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷ ಸ್ಥಾನ ಅಲಂಕರಿಸಿರುವ ಮತ್ತು ಇಡೀ ಕಾರ್ಯಕ್ರಮದ ಸಾರಥ್ಯ ವಹಿಸಿಕೊಂಡಿರುವ ನಮ್ಮ ಅತಿ ಹೆಮ್ಮೆಯ ಅಧ್ಯಕ್ಷರಾದ ಶ್ರೀಯುತ ಜಿ ಅಬ್ದುಲ್ ರಜಾಕ್, ಇಸ್ಲಾಹಿ ಎಜುಕೇಷನ್ ಟ್ರಸ್ಟ್, ಇವರಿಗೂ ನಮ್ಮ ಸಂಸ್ಥೆ ಮತ್ತು ನಮ್ಮೆಲ್ಲರ ಪರವಾಗಿ ಆದರಣೀಯ ಧನ್ಯವಾದಗಳು. ವೇದಿಕೆಯಲ್ಲಿ
ಆಸೀನರಾಗಿರುವ ಸಂಸ್ಥೆಯ ಪ್ರತಿಯೊಂದು ಕೆಲಸಕ್ಕೂ ಒತ್ತು ಕೊಟ್ಟು ಅದನ್ನು ನಡೆಸಿಕೊಡುವ ಶ್ರೀಯುತ ಅಹಮದ್ ಮಾಸ್ಟರ್, ಕಾರ್ಯದರ್ಶಿ, ಇಸ್ಲಾಂ ಎಜುಕೇಷನ್ ಟ್ರಸ್ಟ್, ಇವರಿಗೂ ಮನಃಪೂರ್ವ ಧನ್ಯವಾದಗಳು. ಹಾಗೆ ಈ ಸಭೆಯಲ್ಲಿ ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟ ಶ್ರೀಯುತ ಮೋಹನ್, ಸಮೂಹ ಸಂಪನ್ಮೂಲ ವ್ಯಕ್ತಿ, ಉಳ್ಳಾಲ ವಲಯ, ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಆರ್ಥಿಕ ಧನ್ಯವಾದಗಳು. ಅದೇ ರೀತಿ ಶ್ರೀಮತಿ ರಯಾನಾ, ಕೊಣಜೆ ವಲಯ, ಸಮೂಹ ಸಂಪನ್ಮೂಲ ವ್ಯಕ್ತಿ, ಮತ್ತು ಶ್ರೀಮತಿ ಗೀತಾ ಶೆಟ್ಟಿ, ಪಿಲಾರ್ ವಲಯ, ಸಮೂಹ ಸಂಪನ್ಮೂಲ ವ್ಯಕ್ತಿ, ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಆದರಣೀಯ ಧನ್ಯವಾದಗಳು. ಶ್ರೀಯುತ ತ್ಯಾಗಂ ಅರೆಗಳ, ರಾಜ್ಯ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ, ಇವರಿಗೂ ಮನಃಪೂರ್ವ ಧನ್ಯವಾದಗಳು. ಶ್ರೀಯುತ ಮೋಹನ್ ಸಿರ್ಲಾಲ್, ಪ್ರಧಾನ ಕಾರ್ಯದರ್ಶಿಗಳು, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ, ಮಂಗಳೂರು ದಕ್ಷಿಣ ವಲಯ, ಇವರಿಗೂ ಆರ್ಥಿಕ ಧನ್ಯವಾದಗಳು. ನಮ್ಮ ಈ ದಿವಸದ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳು ಶ್ರೀಯುತ ಭುವನೇಶ್ವರ್ ಅವರು ಆಗಮಿಸ್ತಾರೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವವಾಗಿ ನಾವು ಸ್ವಾಗತಿಸಿದ್ದೇವೆ ಸರ್. ಶ್ರೀಮತಿ ಆಲಿಸ್ ಪಾಯಸ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ, ಇವರಿಗೂ ಆರ್ಥಿಕ ಧನ್ಯವಾದ. ಶ್ರೀ ರಾಜೀವ್ ನಾಯ್ಕ್, ಪ್ರೌಢಶಾಲಾ ನೋಡಲ್ ಅಧಿಕಾರಿ, ಉಳ್ಳಾಲ ವಲಯ, ಇವರಿಗೂ ಸಂಸ್ಥೆಯ ಪರವಾಗಿ ಮನಃಪೂರ್ವಕ ಧನ್ಯವಾದಗಳು. ಶ್ರೀ ರಾಧಾಕೃಷ್ಣ ರೈ, ಪ್ರಾಥಮಿಕ ಶಾಲಾ ನೋಡಲ್ ಅಧಿಕಾರಿ, ಉಳ್ಳಾಲ ವಲಯ, ಇವರಿಗೂ ಸಂಸ್ಥೆಯ ಪರವಾಗಿ ಆರ್ಥಿಕ ಧನ್ಯವಾದಗಳು. ಶ್ರೀ ಪುರುಷೋತ್ತಮ್, ಪ್ರಾಥಮಿಕ ಶಾಲಾ ನೋಡಲ್ ಅಧಿಕಾರಿ, ಉಳ್ಳಾಲ ವಲಯ, ಇವರಿಗೂ ಗೌರವಪೂರ್ವ ಧನ್ಯವಾದಗಳು. ನಮ್ಮ ಸಂಸ್ಥೆಯ ಪ್ರತಿ ಚಟುವಟಿಕೆಗೂ ಬೆನ್ನೆಲುಬಾಗಿ ನಿಂತಿರುವ ಇಸ್ಲಾಯಿ ಶಿಕ್ಷಣ ಸಂಸ್ಥೆಯ ಟ್ರಸ್ಟಿಗಳಾದ ಮತ್ತು ಈಗ ಉಪಸ್ಥಿತರಿರುವ ಶ್ರೀ ಕೆ ಅಬ್ದುಲ್ ಲತೀಫ್, ಶ್ರೀ ಉರೇರ್ ಅಬ್ದುಲ್ ರೆಹಮಾನ್ ಬಾಷಾ, ಶ್ರೀ ಇಬ್ರಾಹಿಂ ಸೌಷದ್, ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಸಹಾಯಸ್ತ ಚಾಚಿ ನೆರವು ನೀಡುವ ನಮ್ಮ ಇಸ್ಲಾಯಿ ಶಿಕ್ಷಣ ಸಂಸ್ಥೆಯ ಬಹುಮೆಚ್ಚಿನ ಶ್ರೀಮತಿ ಆಯಿಷಾ ಸಬೀನ್ ಕೈಸರಿನ್, ಆಡಳಿತಾಧಿಕಾರಿ, ಇಸ್ಲಾಯಿ ಶಿಕ್ಷಣ ಸಂಸ್ಥೆ, ಇವರಿಗೂ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಪಂದ್ಯಾಕೂಟವನ್ನು ಏರ್ಪಡಿಸಲು ಸಕಲ ರೀತಿಯಲ್ಲೂ ಸಹಕರಿಸಿ ನಾನು ಸದಾ ಸಿದ್ಧ ಎಂಬ ಮನೋಭಾವನೆಯ ನಮ್ಮ ಪ್ರೀತಿಯ ಪ್ರಾಂಶುಪಾಲರಾದ ಶ್ರೀಮತಿ ಸುಮಂಗಲ ಶೆಟ್ಟಿ, ಹಾಗೆ ಅವರೊಂದಿಗೆ ಇಸ್ಲಾಯಿ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಇದರ ಮುಖ್ಯ ಶಿಕ್ಷಕಿ ಶ್ರೀಮತಿ ಆರಿನಾಕ್ಷಿ, ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಆರ್ಥಿಕ ಧನ್ಯವಾದಗಳು. ಸಂಸ್ಥೆಯ ಪ್ರತಿ ಕಾರ್ಯವನ್ನು ನಾಜೂಕಾಗಿ ನಿಭಾಯಿಸುವ ಇಸ್ಲಾಯಿ ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕಿ ಶ್ರೀಮತಿ ಅನಿಲಾ ಎ ಶೆಟ್ಟಿ, ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ವೇದಿಕೆಯಲ್ಲಿ ಆಸೀನರಾಗಿರುವ ಇನ್ನೋರ್ವ ಗಣ್ಯರಾದ ಶ್ರೀ ಕಾಂತರಾಜ್, ಭೌತಶಾಸ್ತ್ರ ಅಧ್ಯಾಪಕ, ಪ್ರೌಢಶಾಲಾ ಇಸ್ಲಾಯಿ ಪ್ರೌಢಶಾಲಾ ವಿಭಾಗ, ಇವರಿಗೂ ಆರ್ಥಿಕ ಧನ್ಯವಾದಗಳು. ಈ ಕ್ರೀಡಾಕೂಟಕ್ಕೆ ತೀರ್ಪುಗಾರರಾಗಿ ಆಗಮಿಸಿರುವ ಎಲ್ಲ ತೀರ್ಪುಗಾರರಿಗೂ ಇಸ್ಲಾಯಿ ಶಿಕ್ಷಣ ಸಂಸ್ಥೆ ಅರ್ಪಿಸುವ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಪದ್ಯಕೂಟವನ್ನು ಯಶಸ್ವಿಗೊಳಿಸಲು ಶ್ರಮ ವಹಿಸುತ್ತಿರುವ ನನ್ನ ನೆಚ್ಚಿನ ಇಸ್ಲಾಯಿ ಶಿಕ್ಷಣ ಸಂಸ್ಥೆಯ ಶಿಕ್ಷಕಿಯರು, ದೈಹಿಕ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಮನಃಪೂರ್ವ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ಕೆ ಸ್ವಯಂ ಸೇವೆಯನ್ನು ನೀಡಲು ಉತ್ಸುಕತೆಯಿಂದ ಬಂದಿರುವ ನನ್ನ ಸಂಸ್ಥೆಯ ಬಲು ಪ್ರೀತಿಯ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಕ್ರೀಡಾಕೂಟದಲ್ಲಿ ಆರೋಗ್ಯಪೂರ್ಣ ಸ್ಪರ್ಧಾ ಮನೋಭಾವದಿಂದ ಭಾಗವಹಿಸಲು ಆಗಮಿಸಿರುವ ಎಲ್ಲ ಶಾಲಾ ತಂಡಗಳು ಮತ್ತು ಅವರ ಜೊತೆಗೆ ನಿರ್ವಾಹಕರಾಗಿ ಬಂದಿರುವ ದೈಹಿಕ ಶಿಕ್ಷಕರು ಮತ್ತು ಶಿಕ್ಷಕರನ್ನು ಇಸ್ಲಾಯಿ ಶಿಕ್ಷಣ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇವತ್ತಿನ ಕ್ರೀಡಾಕೂಟದಲ್ಲಿ ಅತಿಥಿಗಳನ್ನು ಸ್ವಾಗತಿಸಲು ಮತ್ತು ಪಥ ಸಂಚಲನದ ಮೆರಗು ಹೆಚ್ಚಿಸಿದ ನಿತ್ಯಾದರ್ ಸ್ಕೂಲ್ ಬಾಬುಕಟ್ಟೆ ವಾದ್ಯವೃಂದ, ಇದರ ತರಬೇತುದಾರರು ಮತ್ತು ವಿದ್ಯಾರ್ಥಿ ವರ್ಗದವರಿಗೂ ಇಸ್ಲಾಯಿ ಶಿಕ್ಷಣ ಸಂಸ್ಥೆ ಅರ್ಪಿಸುವ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಇವತ್ತಿನ ಕ್ರೀಡಾ ಚಟುವಟಿಕೆಗಳಿಗೆ ಮೈದಾನವನ್ನು ಉಪಯೋಗಿಸಲು ಅವಕಾಶ ನೀಡಿದ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಉಪನಿರ್ದೇಶಕರು ಶ್ರೀ ಪ್ರದೀಪ್ ಡಿಸೋಜ, ಇವರಿಗೂ ಇಸ್ಲಾಯಿ ಶಿಕ್ಷಣ ಸಂಸ್ಥೆ ಮತ್ತು ನಮ್ಮೆಲ್ಲರ ಪರವಾಗಿ ಆರ್ಥಿಕ ಧನ್ಯವಾದ. ಇವತ್ತಿನ ಕಾರ್ಯಕ್ರಮದ ಕ್ಷಣಗಳನ್ನು ಸೆರೆ ಹಿಡಿಯಲು ಆಗಮಿಸಿರುವ ಛಾಯಾಗ್ರಾಹಕ ಮತ್ತು ಮಧ್ಯಮ ವರ್ಗಕ್ಕೂ ಆರ್ಥಿಕ ಧನ್ಯವಾದಗಳು. ಹಾಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಕೊಟ್ಟ ಪ್ರತಿಯೋರ್ವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನ್ನ ಧನ್ಯವಾದ ಭಾಷಣವನ್ನು ಕೊನೆಗೊಳಿಸುತ್ತೇನೆ.